ಪ್ರಕೃತಿಯ ಮಡಿಲಲ್ಲಿ ಸುಂದರವಾದ ಬೆಳಕು. ಆ ಬೆಳಕಿನೊಳ ಪ್ರದೇಶ ಯಾರೂ ಊಹಿಸಲಾರ. ಗಾಢಾಂಧಕಾರದ ಭೂಗತ ಲೋಕ. ಆ ಲೋಕದ ಕಾಳಿಂಗ ಸರ್ಪ ಈ ಗಾಳಿ. ಬೆವತಾಗ ತಣ್ಣಗೆ ಬೀಸೋ ಗಾಳಿಯಲ್ಲ, ಎಷ್ಟೇ ಜನ ಬಂದರೂ ಎತ್ಕೊಂಡು ಹೋಗೋ ಸುಂಟರ ಗಾಳಿ ಈ ಗಾಳಿ. ತನಕ 2% ಕೊಡ್ತಾ ಇದ್ವಿ, ಇನ್ನು ಮುಂದೆ 6% ಅಂದರೆ ಎಲ್ಲಿಗೆ ಹೋಗ್ಬೇಕು? ನಾವು ಬದುಕಬೇಕಲ್ಲೋ ಕಾಳಿ. ಇಲ್ಲ ಕಾಳಿ, ಅವರೇನು ಕಷ್ಟಪಟ್ಟಿರೋ ದುಡ್ಡ ಕೊಡ್ತಾ ಇದ್ದಾರೆ. ಕೋಟಿ ಕೋಟಿ ದುಡ್ಡು ಉಳ್ದಿಲ್ವಾ? 4% ತಾನೇ ಕೊಡ್ಲಿ ಬಿಡು, ಅಷ್ಟೇ ತಾನೇ ಕೊಡೋದು ಭಿಕ್ಷೆ ಥರ. ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಸಣ್ಣವ್ರು ಸೈಲೆಂಟಾಗಿ ಕೂತಿರ್ಬೇಕು. ಭಿಕ್ಷೆ ಬೇಡವನಿಗೆ ಯಾಕೋ ದಿಮಾಕು. ಶುಭಾ, ಶುಭಾ. ಹಾ ಬಂದಿರಿ. ಕಾಫಿ ತಗೊಂಡು ಬಾ. ಹಾ ಸರಿ. ಅಣ್ಣ, ನೀವು ಆ ಕೆಲಸಕ್ಕೆ ಕಾಳಿಯನ್ನು ಒಬ್ಬನೇ ಕಳಿಸ್ಬಾರ್ದಿತ್ತು. ಅವನಿಂದ ಆ ಕೆಲಸ ಆಗೋಲ್ಲ. ಅವನು ಅಲ್ಲಿಂದ ಬದುಕಿ ಬರುವುದೇ ಹೆಚ್ಚು. ಕಾಳೆ, ಕಾಳೆ. ಅಣ್ಣ, ನಾನು ಹೇಳಿದ ಕಡೆ ಹೋಗಿದ್ಯಾ? ಆ ಕೆಲಸ ಮುಗಿಸ್ಬಿಟ್ಟಣ. ಹಲೋ ಅಣ್ಣ, ಟೈಮ್ಗೆ ಸರಿಯಾಗಿ ದೇವರ ತರ ಬಂದು ನಮ್ಮ ಮಾನ ಕಾಪಾಡಿದ. ಅವನಿಲ್ದಿದ್ರೆ ನಮ್ಮ ಹುಡುಗ ಎಲ್ಲೂ ಸೋತ್ ಬಂದವನಲ್ಲ, ಅವನು ಕಾಳಿ. ನನ್ನ ತಮ್ಮ. ಹಾ ಸರಿ ಸರಿ. ಕಾಳಿ, ದೇವ್ ಮನೆ ವಿಷಯ ಏನಾಯ್ತು? ಅಲ್ಲ, 2 ಸಾರಿ ವಾರ್ನ್ ಮಾಡಿದ್ಮೇಲೂ ಅವನು ಕೆಲಸ ಮುಂದುವರ್ಸ್ತಿದ್ದಾನಂದ್ರೆ ಅದೇನೋ ಅಂತ ಸ್ವಲ್ಪ ಕೇಳ್ಬಿಟ್ಬಾ. ಸರಿ ಅಣ್ಣ. ಕಾಳಿ ಅಣ್ಣ, ಬರ್ಬೇಕಾದ್ರೆ ಮೈನ್ಸ್ ಲಾರಿ ಬಂದಿದೆ, ಅದರ ಲೆಕ್ಕ ಮುಗಿಸ್ಕೊಂಡು ಬಾ. ಸರಿ ಅಣ್ಣ. 6 ವರ್ಷಗಳ ಹತ್ರ ಮಾತಾಡಿದ್ದೀನಿ ಅಣ್ಣ. ಅದೇನೋ ಕೊನೆ ಲೆಕ್ಕ ಬಾಕಿ ಇದೆಯಂತೆ, ಮುಗಿಸ್ತೀನಿ ಅಣ್ಣ. ಸರಿ ಸರಿ, ಹೋಗ್ಬಿಟ್ ಬಾ. ಬಂಡ್ರೋ. ಏಯ್ ಕಾಳೆ, ಬಾರ ಇಲ್ಲಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಲೋ, ಇದೇ ತರ ಕುಡಿತಾ ಇದ್ರೆ ನೀನ್ ಕರ್ಳು ಕಿತ್ತೋಗುತ್ತೋ. ಎಷ್ಟು ಸಲ ಹೇಳಿದೀನಿ ನಿನಗೆ ಕುಡಿಬೇಡ ಅಂತ. ನಿನ್ ಹೆಂಡ್ತಿ ಮಕ್ಕಳು ಕತೆ ಏನೋ? ಆ ಬಾಲ ಯಾವತ್ತೂ ನೆಟ್ಟಿಗಾಗ್ಲಿಕ್ಕಿಲ್ಲ. ಬಾ ಕಾಫಿ ಕುಡಿ ಕಾಳಿ. ಅದಕ್ಕೆ
ಥ್ಯಾಂಕ್ಸ್ ಅತ್ತಿಗೆ. ರೀ ಬೇಡ ಹೋಗು. ಕಾಳಿ, ರಾಮಣ್ಣ, ನಿನಗೆ ಎಷ್ಟು ಸತಿ ಹೇಳ್ಬೇಕು ನಾನು? ನೀ ಮಾಡ್ತಿರೋದು ಸರಿ ಇಲ್ಲ. ಇನ್ನೊಬ್ರು ಜೀವನ ಹಾಳು ಮಾಡೋನಾಗ್ಬೇಡ ನೀನು. ಬೇರೆಯವ್ರ ಕೈಗೊಂಬೆಯಾಗಿ ನೀನ್ ಜೀವನ ಮಾಡಬೇಡ. ನೀನ್ ಮಾಡ್ತಿರೋದು ಸರಿ ಇಲ್ಲ ಕಾಳಿ. ನೀನ್ ಮಾಡ್ತಿರೋದು ಸರಿ ಇಲ್ಲ ಕಾಳಿ. ಬಿಟ್ಬಿಡು ಇವನ್ನೆಲ್ಲ ಕಾಳಿ. ಅಣ್ಣ, ಕಾಳಿ ಈ ಸಲ ನಿಮ್ಮ ಕೆಲಸ ಮುಗಿಸಿಲ್ಲ. ಯಾರ್ದೋ ಮಾತು ಕಟ್ಕೊಂಡು ವಾಪಸ್ ಬಂದಿದ್ದಾನೆ. ಕಾಳಿಗೊಂದು ಫೋನ್ ಹಾಕು. ಆಯ್ತಣ್ಣ. ಅಣ್ಣ, ಹೋದ ಕೆಲಸ ಏನಾಯ್ತು? ಯಾಕೋ ಮನಸ್ಸು ಒಪ್ತಾ ಇಲ್ಲಣ್ಣ. ಬೇಡ ಅನ್ನಿಸ್ತು. ಸರಿ, ನಿಂಗೆ ಮನಸ್ಸೊಪ್ದಿದ್ರೆ ಬೇಗ ಬಾ. ಪರವಾಗಿಲ್ಲ ಕಾಳಿ, ಬಾ. ಸರಿ ಅಣ್ಣ. ರಾಮಣ್ಣ ಒಳ್ಳೆ ಮನುಷ್ಯ. ಇಟ್ಟಿ, ಅಣ್ಣ, ಆ ಕೆಲಸ ನೀನು ಮುಗಿಸ್ತೀಯ? ಮುಗಿಸ್ತೀನಿ ಅಣ್ಣ, ನಾನು ಮುಗಿಸ್ತೀನಿ. ಅಂದಾಗೆ ನಮ್ಮ ಕಾಳಿನ ತಡೆದವ್ರು ಯಾರು? ಅವನು ಯಾರೋ ರಾಮಣ್ಣ ಅಂತಾನ. ಇಡೀ ಊರೇ ಕಾಳಿಗೆ ಹೆದರುತ್ತೆ. ಆದರೆ ಈ ಮನುಷ್ಯನಿಗೆ ಕಾಳಿನೇ ಸರೆಂಡರ್ ಆಗಿದ್ದಾನೆ. ಕಿಟ್ಟೆ, ಅಣ್ಣ, ಕೆಲಸ ಮುಗಿಸೋ ಮುಂಚೆ ಆ ರಾಮಣ್ಣನ ಮುಗಿಸು. ಆಯ್ತಣ್ಣ, ಮುಗಿಸ್ತೀನಿ ಅಣ್ಣ. ಏನೇ ಏನು? ಎಷ್ಟು ಸಲ ಹೇಳಿದೀನಿ ನನ್ನಿಂದೆ ಬರಬೇಡ, ನನ್ನ ನೋಡಬೇಡ ಅಂತ. ನನ್ನಿಷ್ಟ ನನ್ನ ಕಣ್ಣು, ನಾನು ನೋಡ್ದೆ ಸರಿ. ನಿಮ್ಮನ್ನ ಯಾರು ನನ್ನನ್ನು ನೋಡ್ಲಿಕ್ಕೆ ಹೇಳಿದ್ದು? ಹೇಳ್ರಿ. ಯಾವಳಿ ಹೋಗಿಲ್ಲ. ನಾನು ನಿನ್ನ ಹೆಂಡತಿ ಕಣೋ, ಸಿಗದೆ ಎಲ್ಲೋಗ್ತೀಯಾ? ರಮಣ, ರಮಣ, ಬೇಡ ಕಳೆ. ರಾಮ, ರಮಣ, ನಿಂಗೆ ಏನಾಗಲ್ಲ. ರಮಣ, ನಿನ್ನ ಉಳಿಸ್ಕೋತೀನಿ. ಬೇಡ ಬೇಡ ಕಳೆ ಕಳೆ. ರಮಣ, ನಾನು ಇದ್ದೀನಿ ಕಳೆ. ರಮಣ, ಬಾರೋ. ಬೇಡ 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 ಕಳೆ 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 ಕಳೆ. ರಮಣ,
ನನಗೆ ಬಂದಿರೋ ಪರಿಸ್ಥಿತಿ ನಿನಗೆ ಬರೋದ್ ಬೇಡ ಕಣೋ ಕಳೆ. ಇದ್ರಲ್ಲಿ ಬರೀ ಸಾವು ನೋವು ಬಿಟ್ರೆ ಬೇರೆ ಇಲ್ಲ ಕಣೋ. ಬಿಟ್ಬಿಡು. ರಮಣ ರಮ ರಮಣ ಕಿಟ್ಟಿ ಬಿಡ್ರ. ಒಳ್ಳೇದೋ ಕೆಟ್ಟದ್ದೋ ಇವತ್ತಿನ ತನಕ ನೀನು ಹೇಳೋ ಎಲ್ಲ ಕೆಲಸನೂ ಮಾಡಿದ್ದೀನಿ. ಆದ್ರೆ ಇವತ್ತು ನೀನು ಮಾಡಿರೋದು ತಪ್ಪಣ್ಣ. ತಪ್ಪು ಏನೋ ತಪ್ಪು? ತಿಪ್ಪೆ ಗುಂಡಿಲ್ ಬಿದ್ದಿದ್ದನ್ನ ತಂದೆಲ್ ಸಾಕಿದ್ನಲ್ಲ, ಅದು ನಾನು ಮಾಡಿದ ತಪ್ಪು. ಕಂಡೋರ ಆಸೆ ಗುಟ್ಟಿದ ಹುಳ ನೀನು. ನಾನು ಕಾಲಲ್ಲಿ ತೋರಿಸಿದ್ನ ಕೈಯಲ್ಲಿ ಮಾಡೋ ನಾಯಿ ನೀನು. ನನ್ನನ್ನು ತಪ್ಪು ಹೇಳ್ತೀಯ? ಏಯ್, ಮುಖ ಏನ್ ನೋಡ್ತಿರೋ? ಓಡಿಸ್ರೋ ನಾನು. ಹತ್ರ ಬಂದ್ರೆ ತಿಪ್ಪೆ ಗುಂಡಿಯಲ್ಲಿ ಬಿದ್ದಿದ್ದು ನನ್ನ ಸಾಕಿದ್ದು ನಿಮ್ಮ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲನ. ಕ್ಷಮಿಸ್ಬಿಡು, ಬಿಟ್ಬಿಡಣ. ಅಣ್ಣ, ಅವನು ಇನ್ನೂ ಬೇಕಣ್ಣ? ನನಗೆ ಬಂದಿರೋ ಪರಿಸ್ಥಿತಿ ನಿನಗೆ ಬರೋದ್ ಬೇಡ ಕಣೋ. ಇದ್ರಲ್ಲಿ ಬರೀ ಸಾವು ನೋವು ಬಿಟ್ರೆ ಬೇರೆ ಇಲ್ಲ ಕಣೋ. ಕಾಳಿ ಕಾಳಿ ನಿಂತ್ಕೊಳ್ಳೋ, ಜೊತೆಗೆ ಬಾರೋ. ಏನಾಯ್ತು ಇವನಿಗೆ? ಕಾಳಿ ಹೇಳಿ ಅಣ್ಣ. ಕಾಳಿ, ಗೊತ್ತಿಲ್ಲದೆ ಏನೇನೋ ಬೈದ್ಬಿಟ್ಟೆ. ನೀನಿಲ್ಲಾಂದ್ರೆ ನಾನೇನಿಲ್ಲ ಕಾಳಿ. ಬಾರೋ, ವಾಪಸ್ ಮನೆಗೆ ಬಾರೋ. ನೋಡು, ನಾವೆಲ್ಲ ಕಾಯ್ತಾ ಇದ್ದೇವೆ. ಬಾ ಕಾಳಿ. ಆಯ್ತಣ್ಣ, ಬರ್ತೀನಿ ನಾನು. ಕಾಳಿ ಏನಾಯ್ತು? ಲೋ ನಿಂತ್ಕೊಳ್ಳೋ ಕಾಳಿ. ಅಣ್ಣ, ಮತ್ತೆ ಯಾಕಣ್ಣ ಅವನನ್ನು ವಾಪಸ್ ಕಳಿಸ್ತಾ ಇದೀಯಾ? ಅವನು ಕಾಳಿ, ನನ್ನ ತಮ್ಮ. ಋಣವ ತೀರಿಸಲು ಇವನು ಕೊಟ್ಟ ಬೆಲೆ ಇವನ ಪ್ರಾಣ. ಅಣ್ಣನಂತವರಿಗೆ ಕಾಳಿ ಹೋದರೆ ಇನ್ನೊಬ್ಬ ದಾಸ ಸಿಗ್ತಾನೆ. ಆದರೆ ಈ ಕಾಳಿಗೆ, ಇವನನ್ನ ನಂಬಿದ್ದ ಜನಕ್ಕೆ, ನಿಮ್ಮ ಜೀವನವನ್ನ ನಿಮಗಾಗಿ, ನಿಮ್ಮವರಿಗಾಗಿ ಜೀವಿಸಿ.